ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಮಾಡಿಸಲು ಸರ್ಕಾರ ಮಾಡಿರುವಂತಹ ಕ್ರಮಕ್ಕೆ ಸಾಮಾಜಿಕ ಕಾರ್ಯಕರ್ತ ದೀಪು ಶೆಟ್ಟಿಗರ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಮಾಡಿರುವಂತಹ ವಿಡಿಯೋ ಒಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಮಾಡಿಸಲು ಮಾಹಿತಿ ನೀಡುವಲ್ಲಿ ಜನಪ್ರತಿನಿಧಿಗಳು ವಿಫಲವಾಗಿರುವುದಕ್ಕೆ ದೀಪು ಶೆಟ್ಟಿಗರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಧಾರ್ ಪಾನ್ ಲಿಂಕ್ ಮಾಡುವ ವಿಚಾರವೇ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ಚುನಾವಣಾ ಬಂದಾಗ ದೊಡ್ಡ ದೊಡ್ಡ ಬ್ಯಾನರ್ ಫ್ಲೆಕ್ಸ್ ಹಾಕುವಂತಹ ರಾಜಕಾರಣಿಗಳು ಜನತೆ ತೆರಿಗೆ ಹಣದಲ್ಲಿ ರೋಡು ತೋಡು ಮಾಡಿ ತಮ್ಮ ಹೆಸರಿನಲ್ಲಿ ಬ್ಯಾನರ್ ಹಾಕಿ ಬಾರಿ ಪ್ರಚಾರ ಮಾಡುವಂತಹ ಜನಪ್ರತಿನಿಧಿಗಳಿಗೆ ಈ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಬಗ್ಗೆ ಮಾಹಿತಿ ನೀಡುವಂತಹ ಯೋಗ್ಯತೆ ಇಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲದಿದ್ದರೆ ಹೇಳಿ, ನಾವೇ ನಿಮಗೆ ದುಡ್ಡನ್ನು ಹಾಕ್ತೇವಲ್ಲ, ನೀವು ರಾಜಕಾರಣಿಗಳಾಗಿ ನಮ್ಮನ್ನ ದೋಚಲು ಇದ್ದೀರಾ ಎಂದು ದೀಪು ಶೆಟ್ಟಿಗರ್ ಸುಮಾರು 5 ನಿಮಿಷಗಳ ಕಾಲ ಸರ್ಕಾರದ ಧೋರಣೆಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ವಿಡಿಯೋ ಅಂತೂ ಭಾರಿ ವೈರಲ್ ಆಗ್ತಾ ಇದ್ದು ಹಲವು ಮಂದಿ ಇವರ ವಿಡಿಯೋವನ್ನ ಮೆಚ್ಚಿದ್ದಾರೆ. ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಉಂಟಲ್ಲ, ಇದಕ್ಕೆ ಈಗ ಫೈನ್ 1,000 ಫೈನ್ ಅಂತ ಹೇಳ್ತಿದ್ದಾರೆ. ಜನರ ಇಡೀ ತಲೆಯನ್ನು ಹಾಳು ಮಾಡಿ ಹಾಕಿದ್ದಾರೆ. ಇಲ್ಲಿ ಒಂದು ತಿಳ್ಕೊಳ್ಬೇಕಾದದ್ದು ಎಂತ ಅಂತ ಹೇಳಿದ್ರೆ, ಎಷ್ಟೋ ಶ್ರೀಮಂತರು ಟ್ಯಾಕ್ಸ್ ಕಟ್ಟುವವರು ಆಲ್ರೆಡಿ ಅಟ್ಯಾಚ್ಮೆಂಟ್ ಮಾಡಿರ್ತಾರೆ, ಲಿಂಕ್ ಮಾಡಿರ್ತಾರೆ. ಇಲ್ಲಿ ಯಾರು ಸೋತು ಹೋಗಿದ್ದಾರೆ ಅಂತ ಹೇಳಿದ್ರೆ, ಈ ವಿಷಯದಲ್ಲಿ ಯಾರದೋ ಮಕ್ಕಳು ತಮ್ಮ ಮನೆ ನಡೆಸಲಿಕ್ಕಾಗದೆ ವಿದೇಶದಲ್ಲಿ ದುಡಿತಾ ಇದ್ದಾರೆ. ಅವರ ಅಲ್ಲಿಂದ ಹಣ ಕಳಿಸುವಾಗ ಅವರ ಮನೆಯವರ ಅಕೌಂಟ್ ಇಲ್ಲಿಗೆ ಪ್ಯಾನ್ ಕಾರ್ಡ್ ಬೇಕು, ಪ್ಯಾನ್ ಕಾರ್ಡ್ ಹಾಕಿರ್ತಾರೆ. ಯಾರೋ ಒಬ್ಬ ಮಧ್ಯಮ ವರ್ಗದವ ಬಡವ ಬ್ಯಾಂಕ್ ಅಲ್ಲಿ ಲೋನ್ ತೆಗೆದುಕೊಂಡಿರ್ತಾನೆ, ಆಗ ಪ್ಯಾನ್ ಕಾರ್ಡ್ ಅಲ್ಲಿ ಕೊಟ್ಟಿರ್ಬೇಕು, ಅದಕ್ಕೋಸ್ಕರ ಪ್ಯಾನ್ ಕಾರ್ಡ್ ಮಾಡಿರ್ತಾರೆ. ಹೆಚ್ಚಾಗಿ ಮಧ್ಯಮ ವರ್ಗದವರು ಟ್ಯಾಕ್ಸ್ ಎಂಬುದು ಹೋಗುದು ಲೋನ್ ತಗೊಳ್ಳಿಕ್ಕೆ ಹೋಗುವಂತ ಸಂದರ್ಭದಲ್ಲೆಲ್ಲ ಹೋಗ್ತಾರೆ. ಇವರದೀಗ ಯಾರನ್ನೆಲ್ಲ ಇದು ಲಿಂಕ್ ಮಾಡಲಿಲ್ಲ ಅವರಿಗೆ 1,000 ಫೈನ್ ಅಂತೆ. ನೀವು ಜನರ ಒಳ್ಳೆಯದಕ್ಕಿದ್ದೀರಾ ಅಥವಾ ಜನರನ್ನು ಫೈನ್ ಹಾಕಿ ದೋಚಲಿಕ್ಕಿದ್ದೀರಾ? ಇಲ್ಲಿ ಶ್ರೀಮಂತ ವರ್ಗದವರು ಮಾಡಿದ್ದಾರೆ. ಇಲ್ಲಿ ನರಳ್ತಾ ಇರುವುದು ಯಾರಂತ ಹೇಳಿದ್ರೆ ಮಧ್ಯಮ ವರ್ಗ ಮತ್ತು ಬಡವರು. ನಿಮ್ಗೆ ಹೇಳ್ತಾ ಇದ್ದೀರಾ ಬಂದು ಗುಟ್ಟಲ್ಲಿ ಹೇಳುದಂತ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ, ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ. ಅದೇ ನಮ್ಮ ನಾಯಕನಿಗೆ ಓಟ್ ಹಾಕಿ, ನಮ್ಮ ಟ್ಯಾಕ್ಸ್ ಹಣದಲ್ಲಿ ದುಡ್ಡು ತೆಗೆದುಕೊಂಡು ರೋಡ್ ಮಾಡಿದಾಗ ದೊಡ್ಡ ದೊಡ್ಡ ಬ್ಯಾನರ್ ಏರಿಯಾದಲ್ಲಿ ಹಣ ನಮ್ಮದು, ಟ್ಯಾಕ್ಸ್ ಇದು, ರೋಡ್ ಮಾಡುದು ಇವರು, ನಮ್ಮ ಹಣದಲ್ಲಿ ಇವರು ನಿಂತು ರೋಡ್ ಮಾಡುದು, ಅದಕ್ಕೆ ಸಂಬಳ ತಗೊಳ್ತಾರೆ, ತಿಂಗಳಿಗೆ ಬ್ಯಾನರ್ ಹಾಕ್ತಾರೆ. 5 ಕೋಟಿ ಯೋಜನೆ 10 ಕೋಟಿ ಯೋಜನೆ ರೋಡ್ ಮಾಡಿದ ನಾಯಕನಿಗೆ ಜಯವಾಗಲಿ ಅಂತ. ಇಂತ ಕಂಪಲ್ಸರಿಯಾಗಿ ಮಾಡ್ಬೇಕಂತ ಹೇಳಿ ಬ್ಯಾನರ್ ಹಾಕಿ ಏರಿಯಾಕ್ಕೆ ಮಾಹಿತಿ ಕೊಡ್ಲಿಕ್ಕೆ ಆಗಲ್ವಾ? ಎಷ್ಟು ಮಂದಿಗೆ ಗೊತ್ತಿತ್ತು ಇದು ಲಿಂಕ್ ಮಾಡ್ಬೇಕು ಕಂಪಲ್ಸರಿ ಅಂತ? ಅಥವಾ ನಿಮ್ಮ ಗೆದ್ದಂತ ರಾಜಕಾರಣಿಗಳ ಕಾರ್ಯಕರ್ತರನ್ನು ಕಳಿಸಿ ಲಿಂಕ್ ಮಾಡುದು ಅಲ್ಲಲ್ಲಿ ಬೂತ್ ಹಾಕ್ಲಿಕ್ಕೆ ಆಗ್ಲಿಲ್ವಾ? ಓಟು ಟೈಮಲ್ಲಿ ಹಾಕ್ತೀರಿ ಕ್ಯಾಂಟೀನ್ ತರ, ನಮ್ಮ ಪಕ್ಷಕ್ಕೆ ಕೊಟ್ಟು ನೀಡಿ, ನಮ್ಮ ಪಕ್ಷಕ್ಕೆ ನೀಡಿ ಅಂತ ಜನರಿಗೆ ಬರುವ ಸವಲತ್ತು, ಜನರಿಗಾಗುವ ತೊಂದರೆ ನಿವಾರಿಸಲಿಕ್ಕೆ ತಲೆಯಲ್ಲಿಲ್ವಾ? ಎಲ್ಲಿಂದ ತಂದು ಕಟ್ಟುದು? ಲಾಸ್ಟ್ ಡೇಟ್ ಮತ್ತೆ 5,000 ಅಂತೆ. ನಿಮ್ಗೊಂದು ನಾಚಿಕೆ ಆಗಲ್ವಾ? ಒಂದು ನಿಯಮ ತರುವಾಗ ಒಂದು ಈ ಕರೆಕ್ಟ್ ಯೋಚಿಸಿ ತರಬೇಕಂತ ಹೇಳಿದಿರಲ್ಲ. ದಿವಸಕ್ಕೆ 200-300 ಸಾವಿರ ರೂಪಾಯಿ ಸಾಕು ದಿನ ತೆಗಿಲಿಕ್ಕೆ ಅಂತ. ಈಗ 200-300 ರೂಪಾಯಿ ದಿನ ತೆಗೆಯುವವರಿಂದ ಕುತ್ತಿಗೆ ಹೋಯ್ತಿದ್ದೀರಾ ನೀವು? ನಿಮ್ಗೆ ಬರ್ತದಪ್ಪ ರಾಜಕಾರಣಿಗಳಿಗೆ ಇದರಲ್ಲೆಲ್ಲ ಇದು ಹೊಡೆದು ಕಮಿಷನ್ ಹೊಡೆದು ನಿಯತ್ತಾಗಿ ಕೂಲಿ ಕೆಲಸ ಮಾಡುವ ಅಂತ ಸಾಯ್ಬೇಕಾ? ಬ್ಯಾನರ್ ಹಾಕ್ಲಿಕ್ಕೆ ಆಗಲ್ವಾ? ಈಗ ಆಗ್ಬೇಕಿತ್ತ. ಸರ್ಕಾರದ ಅಕೌಂಟ್ ಅಲ್ಲಿ ದುಡ್ಡಿಲ್ಲದಿದ್ರೆ ಹೇಳಿ, ನಾವಾಗ್ತೇವೆ ಹಣ. ದೋಚಬೇಡಿ, ಬಡವರನ್ನು ಮಧ್ಯಮ ವರ್ಗದವರನ್ನು ದೋಚಬೇಡಿ. ಲಿಂಕ್ ಅದು ಇದಂತ ಎಷ್ಟೋ ಮಂದಿ ಪಾಪ ಇಲ್ಲಿ ಒದ್ದಾಡ್ತಿದ್ದಾರೆ. ಕಷ್ಟ ಯಾರಿಗೆ ಗೊತ್ತ್ರಿ? ದುಡಿಯುವವನಿಗೆ ಗೊತ್ತು ಕಷ್ಟ, ಕುತ್ಕೊಂಡು ದೋಚುವವರಿಗೆ ಗೊತ್ತಿಲ್ಲ, ನಿಯಮ ತರುವವರಿಗೆ. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಎಲ್ಲ ರಾಜಕೀಯ ಪಕ್ಷಗಳಿದೆ ಮಾನಗೆಟ್ಟವುಗಳು. ಮಾಡುದು ಇಷ್ಟನ್ನೇ, ಜನರ ಇದಕ್ಕೆ ಯಾರಿಲ್ಲ. ನಮ್ಮ ಟ್ಯಾಕ್ಸ್ ಹಣದಲ್ಲಿ ನಮ್ಮ ಇದರಲ್ಲಿ ನಮಗೆ ಕೊಟ್ಟಾಗ ಅಷ್ಟು ಕೋಟಿ ಕೊಟ್ಟೆವು, ಇಷ್ಟು ಕೋಟಿ ಕೊಟ್ಟೆವು. ಇಲ್ಲಿ ನಮ್ಮನ್ನು ಲೂಟುದು ಒಂದೊಂದು ಹೆಸರಲ್ಲಿ, ಅದರಲ್ಲಿ ಇದರಲ್ಲಿ 1,000 ಅರ್ಥ ಇದೆಯಾ? ಪುನಃ 5,000 ಅಂತೆ. ಎಂತ ಗೋರಿ ಕಟ್ಲಿಕ್ಕಿದೆಯಾ?